ಖ್ಯಾತ ಕೊಂಕಣಿ ಸಾಹಿತಿ ಮಂಗಳೂರಿನ ಗ್ಲಾಡಿಸ್ ರೇಗೋ ಅವರು ಇಂದು ನಿಧನ ಹೊಂದಿದರು. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಮೃತರು ಇಬ್ಬರು ಪುತ್ರಿಯರನ್ನ ಅಗಲಿದ್ದಾರೆ. ಕೊಂಕಣಿ ಸಾಹಿತ್ಯ ವಲಯದಲ್ಲಿ ಗ್ಲಾಡಿಸ್ ರೇಗೋ ಎಂದೇ ಜನಪ್ರಿಯರಾಗಿದ್ದ ಸಿಂಪ್ರೋಸಾ ಫಿಲೋಮಿನಾ ಗ್ಲಾಡಿಸ್ ಸಿಕ್ವೇರಾ ಅವರು 1945ರಲ್ಲಿ ಮಂಗಳೂರಿನ ಬೆಂದೂರಿನಲ್ಲಿ ಜನಿಸಿದ್ದರು. ಕೊಂಕಣಿಯಲ್ಲಿ 4 ಸಣ್ಣ ಕಥೆಗಳು, ಜಾನಪದದ 6 ಕೃತಿಗಳು ಮತ್ತು 2 ಕಥಾ ಸಂಕಲನಗಳು, ಜೀವನ ಚರಿತ್ರೆ ಮತ್ತು ಸಂಶೋಧನೆಯನ್ನ ಒಳಗೊಂಡಂತೆ ಒಟ್ಟು 27 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಆಕಾಶ್ ಪ್ರಕಾಶನ್ ಎಂಬ ಪ್ರಕಾಶನ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿ ಅದರ ಮೂಲಕ ಅವರು ಕೊಂಕಣಿ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಪ್ರೋತ್ಸಾಹ ನೀಡಿದರು. ಅವರು ಸಾಹಿತ್ಯಿಕ ಕೆಲಸದ ಜೊತೆಗೆ ಅಂಚೆ ಚೀಟಿ, ನಾಣ್ಯ, ಕರೆನ್ಸಿ ಮತ್ತು ಪೋಸ್ಟ್ ಕಾರ್ಡ್ಗಳ ಸಂಗ್ರಹಕಾರರೂ ಆಗಿದ್ದರು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ ಅವರು ದೈಜಿ ದುಬೈ ಮತ್ತು ಸಂದೇಶ ಪ್ರಶಸ್ತಿಗಳನ್ನು ಪಡೆದಿದ್ದರು. ಸೈಂಟ್ ಅಲೋಷಿಯಸ್ ಕೊಂಕಣಿ ಸಂಸ್ಥೆಯಲ್ಲಿಯೂ ಸೇವೆ ಸಲ್ಲಿಸಿದ್ದರು.